ಮಂಗಳೂರಿನ ಸೇಂಟ್ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ನ ಮೀಡಿಯಾ ಸ್ಟಡೀಸ್ ವಿಭಾಗವು ರಾಷ್ಟ್ರೀಯ ಮಟ್ಟದ ಉದ್ಯಮಶೀಲ ಅಭಿವೃದ್ಧಿ ವಿಚಾರ ಸಂಕಿರಣ ಲೈಟ್ಸ್ ಕ್ಯಾಮೆರಾ ಮತ್ತು ಎಂಟರ್ಪ್ರೊನರ್ಶಿಪ್ ಅನ್ನು ವಿಶ್ವವಿದ್ಯಾನಿಲಯದ ರಾಬರ್ಟ್ ಸಿಕ್ವೆರಾ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ವಿಚಾರ ಸಂಕಿರಣದ ಮುಖ್ಯ ಭಾಷಣಕಾರರಾಗಿ ಖ್ಯಾತ ಸಿನಿಮಾ ಹಾಗೂ ಸಂಗೀತ ವಿಡಿಯೋ ನಿರ್ದೇಶಕಿ ಸ್ನೇಹಾ ಶೆಟ್ಟಿ ಕೊಯ್ಲಿ ಮಾತನಾಡಿ, ನಿಮ್ಮ ಕನಸು ನನಸು ಮಾಡಲು ಪ್ರತಿಯೊಂದು ಪ್ರಯತ್ನ, ಶ್ರಮ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ವಹಿಸುತ್ತದೆ. ಕನಸಿನ ಕಡೆಗೆ ಗಮನವಿಟ್ಟು ನಿಮ್ಮ ಪ್ರಯತ್ನ ಮುಂದುವರಿಸಿದಾಗ ಸುಲಭವಾಗಿ ನಿಮ್ಮ ಗೆಲುವಿನ ಗುರಿಯನ್ನ ತಲುಪಲು ಸಾಧ್ಯವಾಗುತ್ತದೆ. ಕೆಲವೊಂದು ಬಾರಿ 12 ರಿಂದ 24 ಗಂಟೆಗಳ ಸತತ ಪರಿಶ್ರಮದ ಕೆಲಸ ಉತ್ತಮ ಫಲಿತಾಂಶವನ್ನ ಒದಗಿಸಿಕೊಡುತ್ತದೆ. ನಂಬಿಕೆ ಮತ್ತು ಆತ್ಮಸ್ಥೈರ್ಯ ನಿಮ್ಮನ್ನ ಸಾಧನೆಯೆಡೆಗೆ ಕೊಂಡೊಯ್ಯಲು ಸಹಕಾರಿಯಾಗುತ್ತದೆ ಎಂದರು. I would like to say it started in my childhood sometime, maybe when I was probably in school, and I would see a lot of girls raising their hands where, when Leah asked that how many people face problems when they think about their career, when they think about becoming a director, and they're like, I want to do this, but is it even possible? I really believe that if you truly, madly want to do something, it'll happen. There are times when, our family doesn't support our dreams, or our friends say that, you're joking, it's not in your hands, and, all these things. I think the best way to deal with things is just not be rebellious about it, but just be silent, detached from the world, and just follow your passion. Secretly work towards this. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಡ್ಮಿನ್ ಬ್ಲಾಕ್ನ ನಿರ್ದೇಶಕ ಚಾರ್ಲ್ಸ್ ಪುಟಾರ್ಡೋ ವಹಿಸಿ ಮಾತನಾಡಿ, ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಏನಾದರೂ ಹೊಸತನವನ್ನ ಹುಡುಕಲು ಮುಂದಾಗಬೇಕು. ಕಲಿಯುವ ಹಂತದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ಬೆಳೆಯುತ್ತಾರೆ. ನಮ್ಮ ಜೀವನದಲ್ಲಿ ನಮ್ಮದೇ ಸ್ವತಃ ಪರಿಕಲ್ಪನೆಯ ಬರಹಗಳು ನಮ್ಮನ್ನ ಸಮಾಜದಲ್ಲಿ ಉನ್ನತ ವ್ಯಕ್ತಿಯನ್ನಾಗಿಸಲು ಸಹಕರಿಸುತ್ತವೆ. ಈ ಸಮಾಜದಲ್ಲಿ ಉದ್ಯೋಗ ಒದಗಿಸುವವರ ಅಗತ್ಯ ಹೆಚ್ಚಿದೆ ಎಂದರು. In fact, very recently I was witness to a wonderful drama called Siren, put up by our own students, and that is only an example. I think you have heard of Ramona, who made a world record recently, and you have our own Vincita here, who is the MC today. These are all just touchstones of what our students are. So I'm very happy to preside over this very important program put up by one of the best, what can I say, departments in this university, the Department of Media Studies. I've always been a silent admirer of the faculty there, headed by Father Marcel and Madam Bhavya Shetty. ಸಾಲ್ಟ್ ಸ್ನಾಪ್ ಮೀಡಿಯಾದ ಸಾರ್ವಜನಿಕ ಸಂಪರ್ಕ ಸಹಾಯಕಿ ಲೆಟಿಶಿಯಾ ಡಿಕೋಸ್ಟಾ ಸಂಕೀರ್ಣದ ಸಮಾಲೋಚಕರಾಗಿ ಪಾಲ್ಗೊಂಡರು. ವೇದಿಕೆಯಲ್ಲಿ ಮಫೈ ಬ್ಲಾಕ್ನ ನಿರ್ದೇಶಕಿ ಡಾಕ್ಟರ್ ಲಾವಿನಾ ಲೋಪೋ, ಡೀನ್ ಡಾಕ್ಟರ್ ರೋಸ್ ವೀರಾ ಡಿಸೋಸಾ ಉಪಸ್ಥಿತರಿದ್ದರು. ವಿಭಾಗದ ಮುಖ್ಯಸ್ಥೆ ಭವ್ಯ ಶೆಟ್ಟಿ ಸ್ವಾಗತಿಸಿ ವಿದ್ಯಾರ್ಥಿನಿ ವೆನ್ಸಿಟಾ ಡಯಾಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.